ಪಾರ್ಟಿ ಮತ್ತು ಜನದ ಮಧ್ಯೆ ಏನು ಕೊರತೆ ಆಗಿಲ್ಲ. ಕೆಲವ್ರನ್ನ ಭಾರತೀಯ ಜನತಾ ಪಾರ್ಟಿ ನಕಲಿ ಈಗ ದೇಶಭಕ್ತರು ಅವ್ರನ್ನ ಯಾವುದೋ ಒಂದು ವಿಷಬೀಜವನ್ನು ಅವರಲ್ಲಿ ಮನಸ್ಸಲ್ಲಿ ಬಿತ್ತಿ ಅವರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರು ಕಾಲಾಳುಗಳಾಗ್ತಾ ಇದ್ದಾರೆ. ಅವರು ಸೂತ್ರಧಾರರ ಕೈಯಲ್ಲಿ ಶೋಷಿತರಾಗ್ತಾ ಇದ್ದಾರೆ. ಅದು ಆಗಬಾರ್ದು ಅಂಥೇಳಿ ಒಂದು ಆದಷ್ಟು ಅವ್ರಿಗೆ ನಾವು ತಿಳುವಳಿಕೆ ನೀಡಬೇಕಾಗುತ್ತೆ. ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ ಏನು ಅಬ್ಬಕ್ಕ ರಾಣಿ ಮತ್ತು ಗುರು ನಾರಾಯಣರವರ ವಿಚಾರವನ್ನು ಪಠ್ಯಪುಸ್ತಕದಲ್ಲಿತ್ತು ಅದನ್ನು ಕೈಬಿಟ್ಟಿರೋದು ನೋಡಿದಾಗ ಇವರಿಗೆ ಬಿಸಿ ತಟ್ಟಿದೆ. ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರನ್ನು ಬೇಕಾದರೂ ಬಲಿ ಕೊಡ್ತಾರೆ. ದೇಶದಲ್ಲಿ ಏಕತೆ, ದೇಶದಲ್ಲಿ ನಾವೆಲ್ಲರೂ ಸಹ ಒಂದೇ ದೇವರು, ಒಂದೇ ಮತ, ಒಂದೇ ಜಾತಿ ಅಂತ ಹೇಳಿದಂಥ ಸಿದ್ಧಾಂತವನ್ನು ಸಹ ಕೈಬಿಟ್ಟಿರ್ತಕ್ಕಂಥದ್ದು ನೋಡಿದಾಗ ಇವರು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಹಾಗೆ ಇದು ಹಿಡನ್ ಅಜೆಂಡಾ ಅಂತಾರೆ ನೋಡಿ, ಗುಪ್ತ ಕಾರ್ಯಸೂಚಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹಿಂಬಾಗಿಲಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶಗಳು ಕೊಡೋದಿಲ್ಲ. ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹಲವಾರು ಸಾಹಿತಿಗಳಿದ್ದಾರೆ, ಹಲವಾರು ಪ್ರೊಫೆಸರ್ಗಳಿದ್ದಾರೆ. ಅವನು ಯಾನೋ ಚರಂಡಿನಲ್ಲಿದ್ದಂಥ ಅವನಿಗೆ ಪ್ರೊಫೆಸರ್ ಅಂತೇಳಿ ಶಿಕ್ಷಣ ಸಚಿವರು ಪ್ರೊಫೆಸರ್ ಅಂತ ಹೇಳಿದ್ರು, ಅವನೇ ಬಂದು ಹೇಳ್ತಾನೆ ಆ ಪ್ರೊಫೆಸರ್ ಅಲ್ಲ ಅಂತ. CET ಅನ್ನೋದು ಯಾವ ಕೋರ್ಸು ಅಂತ ನನಗೇ ಗೊತ್ತಿಲ್ಲ. ತಲೆಯಲ್ಲಿ ಏನೂ ಇಲ್ಲದಿರೋನ್ನ ಕರ್ಕೊಂಡು ಬಂದು ನಾಗ್ಪುರ್ ಯೂನಿವರ್ಸಿಟಿಯ ಅಜೆಂಡಾವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಬಿಡೋದಿಲ್ಲ. ಅದು ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕಂದರೆ ಧರ್ಮಾಂಧತೆ ಅಂತಕ್ಕಂಥ ಒಂದು ಅಫೀಮ್ ಇದೆ ನೋಡಿ, ಅದನ್ನು ನಶ ಅದನ್ನು ತೆಗಿಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಜನ ತಿಳ್ಕೊಳ್ತಾರೆ, ಸರಿ ಹೋಗುತ್ತೆ.